ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಪ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪುಸ್ಮ್ಯಾನ್ ತೂದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅರ್ಚನಾ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ? ಓಕೆ, ನಾವು ಕೂಡ ಚೆನ್ನಾಗಿದ್ವಿ. ಎಲ್ಲಿಂದ ಬರ್ತಿದ್ದು? ನಾನು ಕಾಟಿಪಾಳ್ಯ. ಓಕೆ, ನಮ್ಮ ಮಂಗಳೂರಿನವರಿಗೆ. ಎಸ್. ಓಕೆ, ಏನು ಅಡುಗೆ ಮಾಡ್ತಾ ಇರೋದು? ನಾನು 2 ಐಟಮ್ ಮಾಡ್ತಾ ಇದ್ದೇನೆ. ಒಂದು ಎನರ್ಜಿ ಡ್ರಿಂಕ್ ಸಟ್ಟು ಅಂತ. ಸಟ್ಟು, ಹಾ. ಆಮೇಲೆ ಇನ್ನೊಂದು ಸೈಡ್ ಡಿಶ್, ಚಪಾತಿಗೆ, ದೋಸೆಗೆ, ಅಲ್ಲ ಗ್ರೇವಿ ತರ, ಗಾರ್ಲಿಕ್ ಮತ್ತೆ ಆನಿಯನ್ ಹಾಕದೆ. ಈಗ ವೃತ್ತ ಟೈಮಲ್ಲೆಲ್ಲ ಬೇಕಾಗ್ತದಲ್ಲ, ಸೊ ಆ ತರದೊಂದು ಗ್ರೇವಿ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಎಸ್. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಿ. ಈಗ ಫಸ್ಟಿಗೆ ಯಾವ್ದು ಮಾಡ್ತೀವಿ ನೀವು? ಸಡ್ಡು ಹೇಳಿದ? ಹೌದು, ಸಡ್ಡು ಉಂಟು. ಈಗ ಫಸ್ಟ್ ಗ್ರೇವಿ ಮಾಡ್ಕೊಳ್ಳುವ. ಗ್ರೇವಿ ಮಾಡ್ತಿದ್ದೀರಾ? ಹೌದು. ಓಕೆ, ನೀವು ಹೆಸರು ಕಾಳು, ಆಮೇಲೆ ಇದು ಮೊಳಕೆ ಬರ್ಸಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಮೊಳಕೆ ಬರ್ಸಿ ಬೇಯಿಸಿನಿ. ಹೌದು, ಇದು ಎಷ್ಟು ಸಹ ನಾವು ಕ್ವಾಂಟಿಟಿ ತಗೋಬಹುದು. ಆಮೇಲೆ 2 ಟೊಮೆಟೊ, ಆಮೇಲೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಆಮೇಲೆ ಗ್ರೈಂಡ್ ಮಾಡ್ಲಿಕ್ಕೆ ಗೋಡಂಬಿ, ಮತ್ತೆ ಇದು ಕೊತ್ತಂಬರಿ ಮತ್ತೆ ಸೋಂಪು. ಜೀರಿಗೆ ಸಹ ಯೂಸ್ ಮಾಡಬಹುದು, ಬಟ್ ನಾನು ಸೋಂಪು ಯೂಸ್ ಮಾಡಿದ್ದೇನೆ. ಮತ್ತೆ ಇದು ಗರಂ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ 2, ಮತ್ತೆ 1 ಚಕ್ಕೆ. ಎಲ್ಲ ಲೆಕ್ಕ ಮಾಡಿ ಹೇಳ್ತೀನಿ ನೋಡಿ. ಓಕೆ, ಆಮೇಲೆ ಉಪ್ಪು, ರುಚಿಗೆ ತಕ್ಕ ಉಪ್ಪು. ಸ್ಟಾರ್ಟ್ ಮಾಡುವ. ಈಗ ಏನು ಬೇಕು ಫಸ್ಟಿಗೆ ನಿಮಗೆ? ಫಸ್ಟಿಗೆ ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. ಮಿಕ್ಸಿ ಬೇಕಾ? ಹೌದು ಹೌದು, ಮಿಕ್ಸಿ ಜಾರ್ ಬೇಕಲ್ಲ. ಫಸ್ಟ್ ಸೋಂಪು ಮತ್ತೆ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಸಾಧಾರಣ ಒಂದು ಸ್ಪೂನ್ ಉಂಟಾ? ಹೌದೌದು, ಒಂದೂವರೆ ಸ್ಪೂನ್. ಆಮೇಲೆ ಇದು ಎಲ್ಲ ನಮ್ಗೆ ಹೇಗೆ ಬೇಕೋ ಹಾಗೆ, ಅಂದ್ರೆ ಸ್ಮೆಲ್ಲಿಗೆ. ಮಸಾಲೆ ಹೊಡಿ ಬಳಸಲ್ಲ ಈ ತರ? ಹೌದು ಹೌದು, ಅದು ಸಹ ಮಾಡ್ಬೋದು, ಬಟ್ ಏಜ್ ಆದವರಿಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲಲ್ಲ ಗರಂ ಮಸಾಲೆ ಎಲ್ಲ. ಹೌದು, ಸೊ ನಾನು ಚಕ್ಕೆ ಲವಂಗ ಹಾಕ್ತಾ ಇದ್ದೇನೆ. ಆಮೇಲೆ ಹಸಿಮೆಣಸು ಖಾರಕ್ಕೆ ಬೇಕಾದಷ್ಟು 3 ಹಾಕ್ತಾ ಇದ್ದೀರಾ? ಹೌದು. ಚಿಕ್ಕದಂಟು ಭಯಂಕರ ಘಾಟಿ ಇರ್ಬೋದಲ್ಲ? ಹೌದು ಹೌದು, ತುಂಬಾ ಖಾರ. ಆಮೇಲೆ ಇದು ಗೋಡಂಬಿ, ಇದು ಥಿಕ್ನೆಸ್ ಮತ್ತೆ ಫ್ಲೇವರ್ ಒಳ್ಳೆ ಬರ್ತದೆ. ಹಾಗೆ ಗೋಡಂಬಿ ಹಾಕಿದ್ರೆ ಸ್ವಲ್ಪ ಮಂದ ಕೂಡ ಅದೇ. ಹೌದು ಹೌದು, ಥಿಕ್ನೆಸ್ ಗೆ. ಆಮೇಲೆ ಟೊಮೆಟೊ 2 ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ, ಸ್ವಲ್ಪ. ಆಮೇಲೆ ಬೇಕಾದ್ರೆ ಫ್ರೈ ಮಾಡಿದ ಮೇಲೆ ಹಾಕೋಬಹುದು. ಸಾಕು ಸಾಕು ಸಾಕು. ಓಕೆ, ಆಲ್ಮೋಸ್ಟ್ ಗ್ರೈಂಡ್ ಆಗಿದೆ ಅಂತ ಕಾಣುತ್ತಲ್ಲ? ಹಾಂ, ಸಾಕಾಗುತ್ತಾ? ಹಾಂ, ಸರ್. ಚಟ್ನಿ ಥರ ಆಯ್ತು ನೋಡಿ, ಟೊಮೆಟೊ ಚಟ್ನಿ ಥರ. ಅದು ಎಲ್ಲ ಗ್ರೇವಿಗೆ ಸಹ ಬೇಸ್ ಇದು ಮಾಡ್ಕೋಬಹುದು. ಈ ಥರ ನಾನು ಗಾರ್ಲಿಕ್ ಮತ್ತೆ ಆನಿಯನ್ ಹಾಕ್ಲಿಲ್ಲ, ಸೊ ಕೆಲವರು ಇದಕ್ಕೆ ಆನಿಯನ್ಸ್ ಗ್ರೈಂಡ್ ಮಾಡಿ ಹಾಕ್ತಾರೆ. ನಾರ್ಮಲ್ ಆಗಿ ಪನ್ನೀರ್ ಬಟರ್ ಮಸಾಲ ಅದೆಲ್ಲ ಮಾಡ್ತಾರಲ್ಲ, ಅದೇ ತರ ಬೇಸ್ ಇದು, ಬಟ್ ಆನಿಯನ್ ಹಾಕ್ಲಿಲ್ಲ. ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಪ್ಯಾನ್ ಬೇಕಲ್ಲ ಈಗ? ಡೈರೆಕ್ಟ್ ಸ್ವಲ್ಪ ಎಣ್ಣೆ, ಯಾರು ಒಲೆ ಉರಿಸ್ಬೇಕಲ್ಲ? ಹೌದು. ಆಯಿಲ್ ಹಾಕ್ಬೇಕಲ್ಲ? ಹೌದು. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಹಾಂ, ಸಾಕು ಸಾಕು. ಹಾಕ್ತೇನೆ. ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ, ಡೈರೆಕ್ಟ್ ಮಸಾಲೆ ಹಾಕೋದು. ಜೀರಿಗೆ ಎಲ್ಲ ಬೇಕಾದ್ರೆ ಹಾಕೋಬಹುದು, ಬಟ್ ಹಾಕದೆ ಸಹ ಮಾಡ್ಬೋದಲ್ಲ? ಸಿಂಪಲ್ ಆಗಿ ಜಾಸ್ತಿ ಒಗ್ಗರಣೆ ಟೈಪ್ ಎಲ್ಲ ಬೇಕು ಅಂತ? ಬೇಕಿದ್ರೆ ಅದೇ ಜೀರಿಗೆ ಆ ಥರ ಎಲ್ಲ ಹಾಕೋಬಹುದು.
ಇದು ಹಸಿಮೆಣಸು ಬದಲು ಖಾರ ಪುಡಿ ಸಹ ಯೂಸ್ ಮಾಡ್ಬೋದು. ಖಾರದ ಪುಡಿ ಯೂಸ್ ಮಾಡ್ಬೋದು. ಹೌದು ಹೌದು. ಅದಾದ ಸ್ವಲ್ಪ ಕಲರ್ ಕೂಡ ಬರ್ಬೋದಲ್ಲ? ಹೌದು. ಖಾರದ ಪುಡಿ ಅಂತ ಬಂದಾಗ ನಮ್ಮದು ನಾನಾವರದು ಸ್ಪೆಷಲ್ ಆದಂತಹ ನೀರು ಹಾಕಿ ಖಾರದ ಪುಡಿ ಉಂಟು ನಾನಾವರದು, ಅದನ್ನು ಕೂಡ ಹಾಕ್ಬೋದು. ಹಾಕೋಬಹುದು ಅದು ಸಾಕು ಸಾಕು. ಇದಕ್ಕೆ ಹೆಚ್ಚು ಹೊತ್ತಿಲ್ಲ, ಟೈಮ್ ತಗೊಳ್ಳಲ್ಲ. ಹೌದು ಹೌದು, ಬೇಗ ಆಗ್ತದೆ. ಇದಕ್ಕೆ ಗೋಡಂಬಿ ಹಾಕಿದ ಕಾರಣ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕಾಣುತ್ತಲ್ಲ? ಹೌದು ಹೌದು. ಗೋಡಂಬಿ ಬದಲು ತೆಂಗಿನಕಾಯಿ ಆ ಥರ ಏನೋ ಹಾಕೋಬಹುದು, ಬಟ್ ತೆಂಗಿನಕಾಯಿ ಎಲ್ರಿಗೂ ಇಷ್ಟ ಆಗೋದಿಲ್ಲ ಅಲ್ಲ. ಗೋಡಂಬಿ ಇಲ್ಲಿ ಮಾಡಿದರೆ ಟೇಸ್ಟ್ ಕೂಡ ಗಮ್ಮತ್ತೆ. ಹೇಳಿ, ನೀವು ಏನು ಮಾಡ್ಕೊಂಡಿದ್ದೀರಾ? ನಾನು ಅಡಿಗೆದು ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್. ಹೌದಾ? ಹೌದು, ಕಾವೂರಲ್ಲಿ ಗ್ಲೋಟೆಚ್ ಉಂಟಲ್ಲ, ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಹೇಗೆ ನಡೀತುಂಟು ಕೆಲಸ? ಹಾ, ಪರವಾಗಿಲ್ಲ. ಈಗ ವರ್ಕ್ ಫ್ರಮ್ ಹೋಮ್ ಇದೆ ನಮಗೆ. ವರ್ಕ್ ಫ್ರಮ್ ಹೋಮ್ ಇದೆ. ಓಕೆ. ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಹಾಕುವ. ಇದು ನಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು. ಓಕೆ. ಸ್ವಲ್ಪ ಚಪಾತಿ ಅಂತಕ್ಕೆಲ್ಲ ಸ್ವಲ್ಪ ಜಾಸ್ತಿ ಉಪ್ಪು ಬೇಕು. ಓಕೆ. ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಹೌದು ಹೌದು. ನೀವು ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ? ಮನೆಯಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ನನಗೆ 3.5 ವರ್ಷದ ಮಗು ಇದ್ದಾನೆ. ಆಮೇಲೆ ಅತ್ತೆ ಮಾವ ಇದ್ದಾರೆ. ಅತ್ತೆ ಮಾವ ಇದೆ. ಓಕೆ. ಹಾಗಾದ್ರೆ ಮನೆಯಲ್ಲೆಲ್ಲ ನಿಮ್ಮದೇ ಅಡುಗೆ ಅಂತ ಆಗುತ್ತೆ? ಇಲ್ಲ, ಮೇಯ್ನ್ ಅಡಿಗೆ ಅತ್ತೆ ಇದೆ. ರಾತ್ರಿ ಹೊತ್ತು ಚಪಾತಿಯನ್ನು ಬಿಸಿ ಮಾಡೋದು ಆ ತರ. ಹೌದು, ಚಪಾತಿ ಬಿಸಿ ಮಾಡೋದು ಅಂದ್ರೆ ನಾರ್ತ್ ಇಂಡಿಯನ್ ಎಲ್ಲ ನಾನು ಮಾಡ್ತೇನೆ, ಸೌತ್ ಇಂಡಿಯನ್ ಎಲ್ಲ ಅತ್ತೆ ಮಾಡ್ತಾರೆ. ಹಾಗೆ ಇಬ್ರು ಸೇರಿ ಮಾಡಿದ್ರೆ ಅಡುಗೆ ಗಮ್ಮತ್ತು. ಹೌದು. ಇದು ಆಯ್ತು ಅಂತ ಆಗಬೇಕಾದ್ರೆ ಆಯಿಲ್ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆದಾಗೆ ಆಗ್ತದೆ. ಸೊ ನಮಗೆ ಕಂಪ್ಲೀಟ್ ಆಗಿದೆ ಅಂತ ಆಗ್ತದೆ. ಹೌದು ಹೌದು. ನೋಡಿ, ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ಬರ್ತದೆ. ಇದು ಎಂತ ಇನ್ನು ತಿಕ್ಬೇಕಂದ್ರೆ ಇನ್ನೂ ಸ್ವಲ್ಪ ಮಾಡ್ಕೋಬಹುದು. ಕೆಲವರಿಗೆ ಗ್ರೇವಿ ನೀರಿದ್ರೆ ಇಷ್ಟ ಆಗ್ತದೆ, ಸೊ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬಹುದು ಬೇಕಾದ್ರೆ. ಸ್ವಲ್ಪ ದಪ್ಪ ಇದ್ರೆ ಸ್ವಲ್ಪ ಕಡಿಮೆ ಬೆಂಕಿಯಲ್ಲಿ ಮಾಡಬೇಕಲ್ಲ, ಇಲ್ಲಂದ್ರೆ ಅಡಿ ಹಿಡಿತದೆ. ಅದು ನಾವು ತಿನ್ನೋ ಡಿಶ್ ಮೇಲೆ ಡಿಪೆಂಡ್. ಈಗ ರೈಸಿಗಾದ್ರೆ ಸ್ವಲ್ಪ ನೀರಿದ್ರೆ ಒಳ್ಳೇದು, ಚಪಾತಿ ಇದಕ್ಕೆಲ್ಲ ಸ್ವಲ್ಪ ತಿಕ್ಬೇಕಲ್ಲ, ಹಾಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳುವ. ಈಗ ಇದು ಆಗಿದೆ, ಸೈಡಲ್ಲೆಲ್ಲ ಆಯಿಲ್ ತರ ಕಾಣಿಸ್ತಾ ಉಂಟಲ್ಲ, ಸೊ ಇದು ಆಗಿದೆ, ರೆಡಿ ಅಲ್ಲ? ಹೌದು ಹೌದು ಹೌದು. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಮೊಳಕೆ ಬರ್ಸಿರೋ ಹೆಸರು ಕಾಳಿದು. ಇದರ ಬದಲಿಗೆ ನಾವು ಬೇರೆ ವೆಜಿಟೇಬಲ್ಸ್ ಕೂಡ ಹಾಕ್ಬೋದು, ಬಟ್ ಇದು ಸ್ವಲ್ಪ ಹೆಲ್ದಿ ಅಲ್ಲ. ಆಲ್ರೆಡಿ ಮೊಳಕೆ ಬರಿಸಿದ ಹೆಸರು ಕಾಳನ್ನ ಡೈರೆಕ್ಟ್ ಹೀಗೆ ಹಾಕ್ತಾರೆ? ಇಲ್ಲ, ಇದು ಬೇಯಿಸಿ ಇಟ್ಕೊಂಡಿದ್ದು. ಮೊಳಕೆ ಬರಿಸಿದ ನಂತರ ಕೂಡ ಬೇಯಿಸಬೇಕು. ಇಲ್ಲ, ಇದರಲ್ಲೇ ಬೇಯಿಸಬಹುದು, ಬಟ್ ತುಂಬಾ ಟೈಮ್ ಆಗ್ತದಲ್ಲ. ಇದು ಸ್ವಲ್ಪ ಬೇಗನೆ ಸಪರೇಟ್ ಆಗಿ ಬೇಯಿಸಿದ್ರೆ ಬೇಗ ಆಗ್ತದೆ. ಸೊ ಇದನ್ನ ಹಾಕಿ ಇದ್ರ ಜೊತೆ ಪೊಟ್ಯಾಟೊ, ನಮ್ಗೆ ಏನು ವೆಜಿಟೇಬಲ್ ಬೇಕೋ ಅದು ಮಿಕ್ಸ್ ಮಾಡ್ಕೋಬಹುದು. ಪನ್ನೀರ್ ಸಹ ಹಾಕ್ಬೋದು. ಪನ್ನೀರ್ ಇದೆ ಮಾಡ್ಬೋದು. ಪನ್ನೀರ್ ಹಾಕಿದ್ರೆ ಗಮ್ಮತ್ ಇರ್ಬೋದಲ್ಲ? ಹೌದು. ಇಲ್ಲಾಂದ್ರೆ ಇದು ಆರಾಮ್ಸ್ ನಾರ್ಮಲ್ ಹೆಲ್ದಿ ಕೂಡ ಅಲ್ಲ? ಇದು ಹೆಲ್ದಿ ಕೂಡ, ಮತ್ತೆ ವೃತ್ತದ ಟೈಮಿಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಯಾಕಂದ್ರೆ ನೀರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ. ವೃತ್ತದ ಟೈಮಿಗೆಲ್ಲ ಈ ತರ ಮಾಡ್ಕೊಂಡು ತಿನ್ಬೋದು. ಹೌದು ಹೌದು. ಇದು ಹೆಸರು ಆಲ್ರೆಡಿ ಬೆಂದಿರೋ ಕಾರಣ ತುಂಬಾ ಬೇಯಿಸಬೇಕು ಅಂತಿಲ್ಲ. ನಾವು ಗ್ರೇವಿನ ಸಪರೇಟ್ ಆಗಿ ಬೇಯಿಸ್ಕೊಂಡಿದ್ದೇವೆ. ಒಂದು ಕುದಿ ಬಂದ್ರೆ ಸಾಕು. ಹೌದು ಹೌದು ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು ಹೌದು. ಈಗ ಮಾಡಿ. ಓಕೆ, ಈಗ ಸರ್ವ್ ಮಾಡಲಿಕ್ಕೆ ಬರ್ತೀವಲ್ಲ? ಈಗ ನೀರು ದೋಸೆ ಇಲ್ಲಿ ಉಂಟು. ಓಕೆ ಓಕೆ. ಈಗ ಸೊ ಇದೀಗ ತಿನ್ನಲಿಕ್ಕೆ ರೆಡಿ ಆಗಿದೆ. ಓಕೆ, ನೀರು ದೋಸೆ ಕೂಡ ನೀವು ಮನೆಯಲ್ಲೇ ರೆಡಿ ಮಾಡಿ ತಂದಿದ್ದೀರಾ? ಹೌದು. ಕೆಲಸ ಎರಡೆರಡು ಇಟ್ಕೊಳ್ಳೋದು ಬೇಡ ಅಂತಲ್ಲ? ಚಪಾತಿಗೆ ಸಹ ಹಾಕೋಬಹುದು, ಊಟಕ್ಕೆ ಸಹ ಗ್ರೇವಿ ಮಾಡ್ಕೊಳ್ಬಹುದು. ನೀರು ದೋಸೆ ಕೂಡ ಪಕ್ಕಾ ಮ್ಯಾಚಿಂಗ್ ತಳಿ ನೀರು ದೋಸೆ ತಂದಿದ್ದೀರಲ್ಲ? ಮಂಗಳೂರು ಸ್ಪೆಷಲ್ ಅಲ್ಲ ಹಾಗೆ. ಓಕೆ, ಮಂಗಳೂರು ಸ್ಪೆಷಲ್ನ ಯಾವುದು ಇದು ಹೇಳಿದ್ದು? ಇದು ಹೆಸರು ಕಾಳಿದು ಗ್ರೇವಿ. ಹೆಸರು ಕಾಳಿದು ಗ್ರೇವಿಯಾ? ನಾವು ನಾರ್ಮಲ್ ಆಗಿ ಇದಕ್ಕೆ ಯಾವುದು ವೃತ್ತದ ಟೈಮೆಲ್ಲ ಯೂಸ್ ಮಾಡಬಹುದು, ಬೇಗ ಸಹ ಆಗ್ತದೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ? ಓಕೆ, ಅರ್ಚನಾ ಮ್ಯಾಮ್ ಸಾಕಾಗಿರುವಂತಹ ಹೆಸರು ಕಾಳಿನ ಗ್ರೇವಿ ರೆಡಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನೀರು ದೋಸೆ ಕೂಡ ಕೊಟ್ಟು ತಂದಿದ್ದಾರೆ. ನಾರ್ಮಲ್ ಆಗಿ ನೀರು ದೋಸೆ, ಚಪಾತಿ ಇದಕ್ಕೆಲ್ಲ ತಿನ್ಬೋದು ಅಂತ ಹೇಳ್ತಿದ್ದಾರೆ. ಊಟ ಜೊತೆ ಕೂಡ ತಿನ್ಬೋದು ಅಂತ ಹೇಳ್ತಿದ್ದಾರೆ. ಗಮ್ಮತ್ತಾಗಿ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹೆಸರು ಕಾಳಿನ ಗ್ರೇವಿ ತಯಾರಿಸುವ ವಿಧಾನ. ಮೊದಲು 1 ಚಮಚ ಸೋಂಪು ಹಾಗೂ 1 ಚಮಚ ಜೀರಿಗೆಗೆ ಚಕ್ಕೆ, ಲವಂಗ ಹಾಗೂ ಮರಾಠಿ ಮೊಗ್ಗು, ಹಸಿಮೆಣಸು, ಗೋಡಂಬಿ 5ರಿಂದ 6, 1 ಟೊಮ್ಯಾಟೊ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರುಬ್ಬಿದ ಮಸಾಲೆಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ಬೇಯಿಸಿ. ಕುದಿ ಬಂದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕಿ ಬೆರೆಸುತ್ತಾ ಬೇಯಿಸಿ. ಈಗ
ಬಿಸಿ ಬಿಸಿಯಾದ ಹೆಸರು ಕಾಳಿನ ಗ್ರೇವಿ ರೆಡಿ. ಓಕೆ, ನೋಡಿದ್ರಲ್ಲ ಹೆಸರು ಕಾಳಿನ ಗ್ರೇವಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ ಪೋಸ್ಟ್ ನಂತು ದಾಲ್ ಮೇಕಾಯ್ ಹೋಮ್ ಅಪ್ಲೈನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಅರ್ಚನಾ ಮ್ಯಾಮ್ ಸಾಕಾಗಿರುವಂತಹ ಹೆಸರು ಕಾಳಿನ ಗ್ರೇವಿ, ನೀರು ದೋಸೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳಿದ್ರು. ಯಾವ ರೀತಿ ಅಂದರೆ ಜ್ಯೂಸ್ ಟೈಪ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋದು. ಎಸ್ ಮ್ಯಾಮ್, ಇವಾಗ ಜ್ಯೂಸ್ ಅಲ್ಲ? ಹೌದು, ಇದು ಒಂಥರ ಎನರ್ಜಿ ಡ್ರಿಂಕ್ ಸಟ್ಟು ಅಂತ. ಓಕೆ, ಪಂಜಾಬಿಯಲ್ಲಿ. ಹೌದು, ಪಂಜಾಬಿ ಡ್ರಿಂಕ್ ಇದು. ಹೆಸರು ನೀವೇ ಇಟ್ಟಿದ್ದ ಅಥವಾ ಪಂಜಾಬ್? ಅಲ್ಲಲ್ಲ, ಪಂಜಾಬಲ್ಲಿ ಸಟ್ಟು ಅಂತಾನೆ ಹೇಳೋದು. ಓಕೆ, ಸಟ್ಟು ಗಮ್ಮತ್ ಇರ್ಬೋದು. ಏನೆಲ್ಲ ತಗೊಂಡಿದ್ದಾರೆ ಇದಕ್ಕೆ? ಹುರಿಗಡ್ಲೆ. ಇದು ನಮಗೆ ಥಿಕ್ನೆಸ್ ಹೇಗೆ, ಇದು ಮೇನ್ ಇದರಲ್ಲಿ. ಹುರಿಗಡ್ಲೆನಾ? ಹೌದು, ಅಂಗಡಿಯಲ್ಲಿ ಸಿಗುತ್ತೆ. ಹೌದು. ಥಿಕ್ನೆಸ್ ಹೇಗೆ ಬೇಕು ಅಷ್ಟು ತಗೊಳ್ಬೇಕು. ಸೊ ನಾನೀಗ ಇದರಲ್ಲಿ 2 ಸ್ಪೂನ್ ತಗೊಂಡಿದ್ದೇನೆ. ಆಮೇಲೆ ಡ್ರೈ ಫ್ರೂಟ್ಸ್ ಯಾವ್ದೆಲ್ಲ ಬೇಕು ಎಲ್ಲ ತರದ ಡ್ರೈ ಫ್ರೂಟ್ಸ್ ಹಾಕೋಬಹುದು. ನಾನೀಗ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕೊಂಡಿದ್ದೇನೆ. ಖರ್ಜೂರ ಹಾಕೋಬಹುದು, ಬನಾನಾ ಹಾಕೋಬಹುದು. ಆಮೇಲೆ ಹಾಲು. ಇದರಲ್ಲೇ ತುಂಬಾ ತಿಕ್ಕ ಆಗ್ತದೆ, ಅದಕ್ಕೆ ಟೇಸ್ಟಿಗೆ ಸ್ವಲ್ಪ ಹಾಲು. ಆಮೇಲೆ ರುಚಿಗೆ ಸಕ್ಕರೆ ಅಥವಾ ಬೆಲ್ಲ. ನಾನಿಲ್ಲಿ ಬೆಲ್ಲ ತಗೊಂಡಿದ್ದೇನೆ. ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ನೀವೆಲ್ಲ ಹೆಲ್ದಿ ಮೇಂಟೈನ್ ಮಾಡ್ತಿದ್ರಿ. ಹೌದು. ಆಮೇಲೆ ಇದು ಕುಡಿದ ನಂತರ ಹೊಟ್ಟೆ ಫುಲ್ ಆಗಿ ಬಿಡ್ತದೆ. ಸೊ ಊಟ ಮಾಡ್ಬೇಕು ಅಂತ ಊಟ ಮಾಡ್ಬೇಕು ಅಂತಿಲ್ಲ. ಈಗ ಮಧ್ಯಾಹ್ನದ ಹೊತ್ತು ಒಂದು ದಿವಸ ಜಾಸ್ತಿ ಇದ್ರೆ ಊಟ ಬೇಡ ಅಂತ ಅನಿಸಿದ್ರೆ ಈ ತರ ಮಾಡ್ಕೊಂಡು. ಓಕೆ, ಸ್ಟಾರ್ಟ್ ಮಾಡೋದು. ಈಗ ಫಸ್ಟಿಗೆ ಒಂದು ಜಾರ್, ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. ಚಿಕ್ಕ ಜಾರ್ ಸಾಕಲ್ಲ? ಸಾಕು. ಗ್ರೈಂಡ್ ಮಾಡ್ಲಿಕ್ಕೆ ಹಾಲು ಹಾಕೊಳ್ಳುವ. ನೀರಲ್ಲಿ ಸಹ ಮಾಡ್ಬೋದು. ಆಮೇಲೆ ಹಾಲು ಹಾಕೊಳ್ಳುವ. ಬಟ್ ಹೇಗೆ ಆಗ್ತದೆ ಅಂತ ನೋಡಿ ಮತ್ತೆ. ಬೆಲ್ಲವನ್ನು ಕಟ್ ಮಾಡಬೇಕು ಅಂತಿಲ್ಲಲ್ಲ? ಇಲ್ಲ, ಅದು ಗಡ ಗಡ ಅಂತ ಹೇಳಿಕ್ಕಿಲ್ಲ. ಓಕೆ, ಸಾಕಲ್ಲ? ಓಕೆ, ನೋಡಿ ಪರಿಮಳ ಹೇಗೆ ನೋಡಿ. ಡ್ರೈ ಫ್ರೂಟ್ಸ್ ಒಳ್ಳೆ ಗಮ್ಮತ್. ಹೌದು. ಇನ್ನು ತಿಕ್ಕಾಗಬೇಕಂದ್ರೆ ಬನಾನಾ ಎಲ್ಲ ಹಾಕ್ಬೋದು. ಇದಕ್ಕೆ ಇನ್ನು ನೀರು ಬೇಕಾದ್ರೆ ನೀರು ಹಾಕೋಬಹುದು. ಆ್ಯಡ್ ಮಾಡ್ಕೊಳ್ಳೋದಾ? ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ಇದು ರೆಡಿ ಆಗಿದೆಲ್ಲ. ಈಗ ಐಸ್ ಕ್ಯೂಬ್ ಹಾಕ್ತೀರಾ? ಹೇಗೆ ಸರ್ವ್ ಮಾಡೋಲ್ಲ? ಸರ್ವ್ ಮಾಡುವಾಗ ಆಮೇಲೆ ಐಸ್ ಕ್ಯೂಬ್ ಹಾಕೋಣ. ಓಕೆ, ಈಗ ಹಾಗಾದರೆ ಸರ್ವ್ ಮಾಡಲಿಕ್ಕೆ ಸೊ ಎನರ್ಜಿ ಡ್ರಿಂಕ್ ಸತ್ತು ರೆಡಿ ಆಗಿದೆ. ಸತ್ತು ರೆಡಿ ಅಲ್ಲ? ಗಮದಾಗಿ ಕಾಣ್ತುಂಟು. ಇದು ಡಯಟಿಗೆ ಸಹ ಒಳ್ಳೇದು. ಆಮೇಲೆ ಈ ಸೆಕೆಗಾಲದಲ್ಲಿ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡ್ರೆ ಸಹ ಒಳ್ಳೇದು. ಸೊ ಇದರಲ್ಲಿ ಶುಗರ್ ಹಾಕ್ಲಿಲ್ಲ, ಡ್ರೈ ಫ್ರೂಟ್ಸ್ ಇರೋದು. ಈಗ ಕೆಲವರಿಗೆಲ್ಲ ಡ್ರೈ ಫ್ರೂಟ್ಸ್ ಹಾಗೆ ತಿನ್ಲಿಕ್ಕೆ ಇಷ್ಟ ಆಗುದಿಲ್ಲ. ಸೊ ಅಂತ ಟೈಮಲ್ಲಿ ಇದಕ್ಕೆ ಅಂಜೀರ, ಯಾವ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಖರ್ಜೂರ, ಅಂಜೀರ, ಬನಾನಾ ಎಲ್ಲ ಹಾಕ್ಬೋದು. ಮಕ್ಕಳಿಗೆ ಸಹ ಒಳ್ಳೇದು. ಜಾಸ್ತಿ ಗ್ರೈಂಡ್ ಮಾಡ್ಬೇಕು ಅಂತ ಸಹ ಇಲ್ಲ. ಸೊ ಅದು ಚೀವ್ ಮಾಡ್ಲಿಕ್ಕೆ ಸಹ ಸಿಗ್ತದೆ ಡ್ರೈ ಫ್ರೂಟ್ಸ್. ಬಾಯಿಗೆ ಹಾಗೆ ಸಿಗಬೇಕು. ಹೌದು. ಓಕೆ, ಆಲ್ಮೋಸ್ಟ್ ಹೆಲ್ತಿ ಡ್ರಿಂಕ್ಸ್ ಅಂತ ಹೇಳ್ಬೋದು. ಹೌದು, ಆಲ್ಮೋಸ್ಟ್ ಅಲ್ಲ, ಫುಲ್ ಹೆಲ್ದಿ ಡ್ರಿಂಕ್ಸ್. ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಣ. ಹಾಗಾದ್ರೆ ಓಕೆ, ಅರ್ಚನಾ ಮ್ಯಾಮ್ ಸಾಕಾಗಿರುವಂತಹ ಹೆಲ್ದಿ ಡ್ರಿಂಕ್ಸ್ ರೆಡಿ ಮಾಡಿಬಿಡ್ತಾರೆ. ಸಟ್ಟು ಅಂತ ಹೇಳ್ತಾ ಇದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸತ್ತು ತಯಾರಿಸುವ ವಿಧಾನ. ಮೊದಲು 2 ಚಮಚದಷ್ಟು ಹುರಿಗಡ್ಲೆಗೆ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ, ಬೆಲ್ಲ, ಸ್ವಲ್ಪ ಹಾಲು ಹಾಕಿ ರುಬ್ಬಿಕೊಳ್ಳಿ. ನಂತರ ಇನ್ನುಳಿದ ಹಾಲು ಹಾಕಿ ಬೆರೆಸಿಕೊಳ್ಳಿ. ಈಗ ಆರೋಗ್ಯಕರ ಪೇಯ ಸತ್ತು ಚಿಲ್ಲಾಗಿ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಯಾವ ನೋಡುವ ಟೇಸ್ಟ್ ಫಸ್ಟಿಗೆ? ಇದು ಟೇಸ್ಟ್ ಮಾಡಿ ಮತ್ತೆ ಜ್ಯೂಸ್ ಕೊಡೋದು. ಓಕೆ, ಹೆಸರು ಕಾಳಿನ ಗಸಿ ಅಲ್ಲ? ನೀವು ನೀರು ದೋಸೆ ತಂದಿದ್ದೀರಾ, ಹಾಗಾಗಿ ಅದ್ರ ಜೊತೆ ತಿನ್ನಬೇಕಲ್ಲ. ಹೀಗೆ ತಗೊಂಡು ಈಗ ಕಂತಿಸ್ ತಿನ್ಬೇಕಲ್ಲ. ತಗೊಳ್ಳಿ ನೀವು. ಗಮನಾಗಿದೆ. ಇದು 2 ನೀರು ದೋಸೆ ನಾನೇ ಖಾಲಿ ಮಾಡ್ಬೋದು. ಅದು ಚೆನ್ನಾಗಿದೆ. ತಗೊಳ್ಳಿ, ಟೇಸ್ಟ್ ಮಾಡಿ. ಓಕೆ.
ಚಪಾತಿಗೆಲ್ಲ ಪಕ್ಕ ಮ್ಯಾಚಿಂಗ್ ಅಲ್ಲ ಇದು? ಹೌದು, ಚಪಾತಿ ದೋಸೆ, ಅನ್ನಕ್ಕೆ ಸಹ ಯೂಸ್ ಮಾಡ್ಬೋದು. ಅನ್ನಕ್ಕೆ ಯೂಸ್ ಮಾಡ್ಬೋದು. ವೆಜಿಟೇಬಲ್ಸ್ ಯಾವ್ದು ಸಹ ಹಾಕ್ಬೋದು. ಓಕೆ, ನೀವೀಗ ಖಾಲಿ ಹೆಸರು ಕಾಳು ಮಾತ್ರ ಹಾಕಿದ್ರ. ಓಕೆ, ಹೇಗೆ ಅನ್ನಿಸ್ತು? ಗಮನಾಗಿದೆಯಲ್ಲ. ಈಗ ಜ್ಯೂಸ್ ನೋಡುವ. ಇದು ಪಂಜಾಬಿ ಅಲ್ಲ? ಹೌದು, ಪಂಜಾಬಿ ಸತ್ತು ಅಂತ ಹೇಳ್ತಾರಲ್ಲ. ಓಕೆ, ಹೀಗೆಲ್ಲ ಮಿಕ್ಸ್ ಮಾಡಿ ತಗೊಳ್ಬೇಕಲ್ಲ. ಇದಂತೂ ಗಮ್ಮತ್ತಾಗಿದೆ. ನಾನಂತೂ ಇದನ್ನು ಫುಲ್ ಕಾಲ್ ಮಾಡುವ ಅಂದಾಜಲ್ಲಿದ್ದೀನಿ. ಅಂದರೆ ಈಗ ನಾರ್ಮಲ್ ಆಗಿ ನಾವು ಜ್ಯೂಸ್ ಏನು ಫ್ರೂಟ್ಸ್ ಎಲ್ಲ ಮಾಡ್ತೇವಲ್ಲ, ಅದಕ್ಕಿಂತ ಇದು ಹೆಲ್ದಿ ಇದಾಕಿದೆ ಕಾರಣ, ಯಾವುದು ಡ್ರೈ ಫ್ರೂಟ್ಸ್ ಹಾಕಿದ ಕಾರಣ ಗಮ್ಮತ್ತಾಗಿದೆ. ಆ್ಯಕ್ಚುಲಿ ನಾವು ಇದಕ್ಕೆ ಐಸ್ ಎಲ್ಲ ಹಾಕಿದ ಕಾರಣ ಇನ್ನೂ ಚೆನ್ನಾಗಿ ಬಂದಿದೆ. ಬಟ್ ಟೇಸ್ಟ್ ಕೂಡ ಅಷ್ಟೇ ಹೆಲ್ದಿದೆ, ಆರೋಗ್ಯ ಕೂಡ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ ಮ್ಯಾಮ್, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ನೀವು ನಮ್ಮ ಸುರುಚಿ ಅಡುಗೆ ಮನೆ ಬಂದಿದ್ದೀರಾ? ಹೇಗೆ ಅನ್ನಿಸ್ತು ನಿಮಗೆ? ಫಸ್ಟ್ ನರ್ವಸ್ ಆಯಿತು, ಮತ್ತೆ ಫ್ರೆಂಡ್ ಇದ್ದೀರಲ್ಲ, ಸೊ ಮಾಡ್ತಾ ಮಾಡ್ತಾ ಹೆಲ್ಪ್ ಸಹ ಮಾಡಿ. ಅಡುಗೆ ಮಾಡುವಾಗೆಲ್ಲ ನರ್ವಸ್ ಆಗಲಿಕ್ಕಿಲ್ಲ? ಅಡುಗೆ ಮಾಡುವಾಗ ನರ್ವಸ್ ಅಲ್ಲ, ಶೋ ಸ್ವಲ್ಪ. ಓಕೆ, ಫಸ್ಟ್ ಟೈಮ್ ಬಂದ ಕಾರಣ ನರ್ವಸ್ ಆಯಿತು ಅಂತ ಹೇಳಿದ್ರು. ಓಕೆ, ನರ್ವಸ್ ಆದರೂ ಕೂಡ ಟೇಸ್ಟಲ್ಲಿ ಏನು ಕಡಿಮೆ ಬಂದಿಲ್ಲ, ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೊರಗಡೆದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಅರ್ಚನಾ ಮ್ಯಾಮ್ ಸಾಕಾಗಿರುವಂತಹ ಹೆಸರು ಕಾಳಿನ ಗಸೆ, ಅಂದರೆ ಈರುಳ್ಳಿ ಮತ್ತು ಏನು ಬೆಳ್ಳುಳ್ಳಿ ಎಲ್ಲ ಹಾಕದೆ ಹೆಸರು ಕಾಳಿನ ಗಸೆ ಮಾಡಿದ್ದಾರೆ. ಜೊತೆಗೆ ಸ್ಪೆಷಲಾಗಿ ಪಂಜಾಬಿ ಡಿಶ್ ಸಟ್ಟು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಡಿಶ್ ನಾರ್ಮಲ್ ಆಗಿ ಜ್ಯೂಸ್ನ ಕುಡಿತೇವೆ, ಆದರೆ ಈ ಥರದ ಜ್ಯೂಸ್ ಮಾಡಿದರೆ ಗಮ್ಮತ್ತಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.